ಜಾಸ್ತಿ ಹೋಗಬಾರ್ದು. ಸಾಧಾರಣವಾಗಿ ಧ್ವನಿವರ್ಧಕ ಅಂದ್ರೆ ಬೈಕ್ ನಾವು ಸಭೆ ಸಮಾರಂಭಕ್ಕೆ ಇವುಗಳು ಬೇರೆ. ಆಕ್ಚುಲಿ ಡಿಜೆ ಪರ್ಮಿಷನ್ನೇ ಕೊಡ್ಲಿಕ್ಕಿಲ್ಲ. ಯಾಕೆ ಧ್ವನಿವರ್ಧಕ ಅನ್ನುವ ಈಗ ನಾವು ಬೈಕ್ಗೆಲ್ಲ ಕೊಡ್ತೀವಲ್ಲ ಪರ್ಮಿಷನ್, ಅದು ಕೂಡ ಇಷ್ಟು ಸೌಂಡ್ ಫ್ರೀಕ್ವೆನ್ಸಿ ಒಳಗಿರಬೇಕು ಅಂತ ಇರುತ್ತೆ. ಡಿಜೆ ಎಲ್ಲ ಸೌಂಡ್ ಫ್ರೀಕ್ವೆನ್ಸಿ ಅಂದ್ರೆ ಎಷ್ಟೋ ಜನ ಕೆಲವರು ಹಾರ್ಟ್ ಅಟ್ಯಾಕ್ ಆಗಿ ಹಾರ್ಟ್ ವೀಕ್ ಇದ್ದವ್ರು ಹೋಗಿಬಿಡ್ತಾರೆ ನೇರಕ್ಕೆ ಇದ್ರೆ. ಪ್ರತಿ ಹುಡುಗರಲ್ಲಿ ಕುಣಿಯುವಾಗ ಅದನ್ನು ಕೇಳೋದಿಲ್ಲ ಅಲ್ವಾ, ಅವನು ಇವ್ರ ಮೇಲೆಯವ್ರಿಗೂ ಕಾಟ ಕೊಡ್ತಾರೆ. ಮತ್ತೆ ಹುಡುಗರು ಕುಣಿಯಿಲ್ಲ ಅಂದ್ರೆ ಅದಕ್ಕೆ ಇದೇ ಇರಲ್ಲ, ಕಳೆನೇ ಇರಲ್ಲ ಅಂತ. ಸೊ ಹಾಗೆ ಈಗ ನಾವು ಅದನ್ನ ಜಾಸ್ತಿ ಇದು ಮಾಡ್ತಾರೆ. ಸ್ವಲ್ಪ ನಾವೊಂದು ಕಾಲ್ಕೊಂಡು ಹೋಗ್ಬೋದು ಅನ್ನೋದ್ರಲ್ಲಿ ಸಾಕಷ್ಟು ವಿಚಾರಗಳನ್ನ ನಾನು ಡಿಸ್ಕಸ್ ಮಾಡಿದ್ವಿ. ಮತ್ತೆ ನಾವು ಕೂಡ ಅದನ್ನ ಇನ್ನೊಂದು ಪಾಯಿಂಟ್ ಮಾಡಿ ಕೊಟ್ಟಿದ್ದೇವೆ. ಸೊ ಈ ವಿಚಾರಗಳೇನಪ್ಪ ಅಂದ್ರೆ ಸೇಫ್ಟಿ ಅಂಡ್ ಸೆಕ್ಯೂರಿಟಿಗಳು ಬಹಳಷ್ಟು ಚೆನ್ನಾಗಾಗ್ಬೋದು. ಆ ಒಂದು ನಿಟ್ಟಿನಲ್ಲಿ ಏನೇನು ಮಾಡಬೇಕು ಅದನ್ನ ಈ ಲಾಂಡ್ ಆರ್ಡರ್ ಅಥವಾ ಈ ಪಬ್ಲಿಕ್ ತೊಂದರೆ ಆಗ್ದಂಗೆ ಏನು ನಮ್ಮ ಜವಾಬ್ದಾರಿ. ಸೊ ಹಂಗಾಗಿ ಮೀಟಿಂಗ್ ಮಾಡುವ ಉದ್ದೇಶ. ಸೊ ನಾವೆಲ್ಲ ಒಂದು ಕೋಆಪರೇಷನ್ ಮತ್ತೆ ಕೋಆರ್ಡಿನೇಟ್ ಮಾಡಬೇಕು. ಅದನ್ನು ಮಾಡುವುದರಲ್ಲಿ ಯಾವುದೇ ರೀತಿ ಸಣ್ಣ ಪುಟ್ಟ ಪ್ರತಿ ವರ್ಷ ಏನಾದ್ರು ಸಣ್ಣ ಪುಟ್ಟದ ತೊಂದರೆ ಇಲ್ಲ, ಅದು ಯಾರಿಗೂ ಅದು ಇರ್ತದೆ. ಆದರೆ ಏನಾದರೂ ದೊಡ್ಡ ದೊಡ್ಡ ಅಪಘಾತಗಳಲ್ಲಿ ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ ಅಥವಾ ಎಲೆಕ್ಟ್ರಿಕ್ ಶಾಕ್ನಿಂದ ಮಕ್ಕಳಿಗೆ ಫೈರಿಂದ ಮತ್ತೆ ಟ್ಯಾಬ್ಲು ಹೋಗ್ಬೇಕಾದ್ರೆ ವೆಹಿಕಲಿಂದ ಅಲ್ಲಿ ಕೂಡ ಹಾಗಿದ್ರೆ ನಾವೀಗ ಅಲ್ಲಿ ಹೆಸರಿನಲ್ಲಿ ಒಂದಾಗಿದೆ. ದಯವಿಟ್ಟು ಏನು ಪ್ರಯೋಜನ ಇಲ್ಲ. ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ರು ಏನು ಪ್ರಯೋಜನ ಇಲ್ಲ. ನಾವು ಎಷ್ಟು ಅಭಿಮಾನದಿಂದ ಪ್ರೀತಿಯಿಂದ ಭಕ್ತಿಯಿಂದ ನಾವು ಎಷ್ಟು ಸೇವೆ ಮಾಡ್ತೀವಿ ಭಾಳ ಇಲ್ಲ. ಇದೇನಪ್ಪ ಪೊಲೀಸರೆಲ್ಲ ಭಕ್ತಿ ಇದೆಲ್ಲ ಮಾತಾಡ್ತಾರೆ ಅನ್ಕೋಬೇಕು. ಇರೋದೇ ಹಾಗೆ. ಗಣಪತಿಗೆ ನಾವು ಎಷ್ಟು ಪ್ರೀತಿಯಿಂದ ಆರಾಧನೆ ಮಾಡ್ತೀವಿ, ಭಕ್ತಿಯಿಂದ ಆರಾಧನೆ ಮಾಡ್ತೀವಿ, ಅದು ಫಲ ಕೊಡ್ತದೆ ಹೊರತು ನಾವು ಡಿ ಜೆ ಹಾಕೊಂಡು ಕುಡಿದ್ರೆ ಏನು ಪ್ರಯೋಜನ. ಡಿ ಜೆ ಹಾಕೊಂಡು ದೇವ್ರಿಗೆ ಕುಣಿಯುವಂಥದ್ದು ಅಲ್ಲ. ಭಜನೆ ಬೆಸ್ಟ್, ದಿ ಬೆಸ್ಟ್. ಒಂದು ಅರ್ಧ ಗಂಟೆ ಲೇಟ್ ಆದ್ರೂ ನಾವು ಸಹ ನಿಮ್ಮಿಂದೇ ಇರ್ತೀವಿ, ಆರಾಮಾಗಿ ಭಜನೆ ಮಾಡ್ತೀವಿ. ಆ ಕೆಲಸ ನಿಮ್ಮಿಂದ ಸ್ಟಾರ್ಟ್ ಆಗ್ತದೆ. ಭಜನೆ ಮಾಡ್ತೀವಿ, ಇನ್ಸ್ಪೈರ್ ಆಗ್ತದೆ. ನಾವು ಟೈಮ್ ವೇಸ್ಟ್ ಮಾಡ್ಬೇಕು, ನಿಮಗೆಲ್ಲ ಟೈಮ್ ವೇಸ್ಟ್ ಮಾಡೋದು. ಭಜನೆ ಮಾಡಿ ಆ ಥರ ಮಾಡಿ. ಬೇರೆ ಬೇರೆನೇ ಇದೆಯಲ್ಲ ಅವೆಲ್ಲ ಮಾಡ್ತಾರೆ. ಅದು ನಮ್ಮ ಭಾರತೀಯ ಪರಂಪರೆ. ಅದು ಬಿಟ್ಟು ಇದು ಡಿ ಜೆ ಎಲ್ಲ ಯಾರು ಡಿ ಜೆ ಹಾಕೊಂಡ್ರೆ ಯಾರು ಡಿ ಜೆ ದೈ ಎಲ್ಲ ಡಿ ಜೆ ಯಾರು ಹಾಕಂಗಿಲ್ಲ. ಫಸ್ಟ್ ಯಾರಿಗೂ ಡಿ ಜೆ ಮಾತ್ರ ಹೇಳಿಲ್ಲ. ಯಾಕಂದ್ರೆ ನಾವು ಎಲ್ಲವೂ ಕಾನೂನಲ್ಲಿ ಫಾಲೋ ಮಾಡ್ತೀವಿ. ನೀವು ಯಾವುದೋ ಒಂದು ಅರ್ಜಿ ಸರ ನಾವು ಕಂಪ್ಲೇಂಟ್ ಕೊಡ್ತಾ ಇದ್ರೆ ನೀವು FIR ಮಾಡಿದ್ದೀವಿ, ಕಾನೂನು ಕೇಳ್ತೇವೆ. ನಾವು ದಯಮಾಡಿ ಅದೊಂದು ಕೋಪರೇಟ್ ಮಾಡಿ. ಒಂದು ½ an hour ಹೆಚ್ಚು ಕಡಿಮೆ ಬೇಕಾದ್ರೆ ನಾವು ಬೇಕಾದ್ರೆ ಅದಕ್ಕೆ ಕೊಡ್ತೇವೆ. ದಯಮಾಡಿ ಯಾವುದೇ ಕಾರಣಕ್ಕೂ ಡಿಜೆ ಅಲ್ಲ, ಅದೇ ಡಿಜೆ ಬೇಡ. ಸೌಂಡ್ ಬಾಕ್ಸ್ ಹೇಗೆ ಸೌಂಡ್ ಬಾಕ್ಸ್ ಅಂತ ಹೇಳ್ತೀನಿ. 4 ಬಾಕ್ಸ್ ಆಗ್ತದೆ. ನನಗೆಲ್ಲ ನಮ್ದೇನು ಮಾಡೋಕ್ಕಾಗಲ್ಲ. ಇದನ್ನು ಕ್ಲಿಯರ್ ಆಗಿ ಹೇಳಿದ್ದಾರೆ ಎಸ್ ಪಿ ಸರ್. ನಮಗೆ ಮೀಟಿಂಗ್ ಮಾಡಿ ಇದೇ ಥರ ಕ್ಲಿಯರ್ ಆಗಿ ಹೇಳಿದ್ದಾರೆ. ನೀವು ಕನ್ವಿನ್ಸ್ ಮಾಡಿ 10 ಗಂಟೆ ಹೊರಗಡೆ ಮಾಡ್ಲಿಕ್ಕೆ ಹೇಳಿ. ಇಲ್ಲ ಅಂದ್ರೆ ಏನು ಬರೋಕ್ಕಾಗಲ್ಲ. ನಾವು ದೇವಸ್ಥಾನದಲ್ಲಿ ಹೋಗುವ ರೂಟಲ್ಲಿ CC ಕ್ಯಾಮ್ರಾ ಅಂದ್ರೆ ರಾತ್ರಿ 8 ಬಲಿ ಅದೆಲ್ಲ ಆತಂತ್ರ ಮಾಡ್ತಾರೆ. ಆದಷ್ಟು ಬೇಗ ಹೊರಡ್ಲಿಕ್ಕೆ ಮಾಡ್ತಾರೆ. ಅದೆಷ್ಟು ಗಂಟೆ ಹೊರಟ್ರು ಅಲ್ಲಿ ಮುಟ್ಟುವಾಗ 6 ಗಂಟೆ, ಅಲ್ಲಿ 8 ಗಂಟೆ ಹೊರಟು ಅಲ್ಲಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.